ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆ ಮಹಾತ್ಮೆ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸತು ದುರ್ಭೋಕ್ತಾ ಪಾರ್ಥೋ ವತ್ಸತು ದುರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ.
इस्कॉन श्री राधा गोविंद की जय, श्री श्री गौर निताय की जय, श्रील प्रभुपाद की जय, ಶ್ರೀಲ ಗುರುದೇವ್ की जय, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की जय, ಶ್ರೀಲ ಪ್ರಭುಪಾದ್ की जय, ಶ್ರೀಲ ಗುರುದೇವ್ की जय. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆಯ ತರಗತಿಯಲ್ಲಿ ನಾವು 7ನೇ ಅಧ್ಯಾಯವನ್ನ ಸಮಾಪನ ಮಾಡಿದ್ವಿ. ಸೊ ಅದರ ಒಂದು ಸಮಾಪ್ತಿಯನ್ನ ಇನ್ನೊಮ್ಮೆ ನಾವು ಮಾಡೋಣ. ಓಂ ತತ್ಸತ್ ಯತೆ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ರಿಗೂ. ಸೊ ಇವತ್ತಿನ ದಿನ ನಾವು 8ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. 8ನೇ ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮ ಯೋಗ ಅಂತ ಕರೀತಾರೆ. ಸೊ ಇಲ್ಲಿ ಭಗವತ್ ಪ್ರಾಪ್ತಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಭಗವಂತ ತಿಳಿಸ್ತಾ ಇದ್ದಾರೆ. ಅಥ ಅಷ್ಟಮೋऽಧ್ಯಾಯಃ ಅಕ್ಷರ ಬ್ರಹ್ಮ ಯೋಗಃ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 1ನೇ ಶ್ಲೋಕ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಕಾಣಿಸ್ತಿದೆ ಮತ್ತೆ ಕಾಣ್ತಾ ಇದೆ ಮತ್ತೆ. ಸರಿ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮಂ, ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆಯನ್ನ ನೋಡೋಣ. ಅರ್ಜುನ ಉವಾಚ ಕಿಂ ತತ್, ತತ್ ಅಂತ ಹೇಳ್ತಾರೆ ಅಥವಾ ತದ್ ಅಂತ ಕೂಡ ಕರೀತಾರೆ. ತತ್ ವ್ಯಂಜನ ಇದೆ. ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ. ಕಿಂ ಅಧ್ಯಾತ್ಮನ್ ಬಿಡಿಸಿದಾಗ ಕಿಂ ಅಧ್ಯಾತ್ಮಂ ಅಂತ ಕರೀತಾರೆ. ಕಿಂ ಅಂದ್ರೆ ಇದೊಂದು ಪ್ರಶ್ನೆ, ಯಾವುದು ಅಂತ ಅರ್ಥ. ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ, ಅಧಿಭೂತಂ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಕಿಮುಚ್ಯತೆ ಬಿಡಿಸಿದಾಗ ಕಿಂ ಉಚ್ಯತೆ ಅಂತ ಹೇಳಿ ಆಗುತ್ತೆ. ಕಿಂ ಅಂದ್ರೆ ಅದು ಕೂಡ ಯಾವುದು ಅಂತ, ಯಾವುದು ಅಂತ, ಯಾವುದು ಕರೆಯಲ್ಪಡುತ್ತೆ ಅಂತ ಹೇಳಿ ಹೇಳಿದ ಹಾಗೆ. ಓಕೆ, ಇದು ಕೂಡ ಸರಳವಾಗಿ ನೀವೆಲ್ಲರೂ ಕೂಡ ಉಚ್ಚಾರಣೆ ಮಾಡ್ಬೋದು, ಹೇಳ್ಬೋದು. ಇದ್ರ ಒಂದು ಅರ್ಥವನ್ನ ನೋಡ್ಕೊಂಡ್ ಬರೋಣ. ಇಲ್ಲಿ ಹಿಂದಿನ ಒಂದು ಶ್ಲೋಕಕ್ಕೆ ನಾವು ಲಿಂಕ್ ಮಾಡಿದಾಗ ಭಗವಂತ ಹೇಳಿರುವಂತದ್ದು ಏನಂತ, ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಏ ವಿದುಹು ಪ್ರಯಾಣ ಕಾಲೇ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ ಅಂತ ಹೇಳಿ. ಅಂದ್ರೆ ಇಲ್ಲಿ ತನ್ನ ಅಭಿವ್ಯಕ್ತಿಯ ಕುರಿತಾಗಿ ಹೇಳ್ತಾ, ಮತ್ತೆ ಅದಕ್ಕಿಂತ ಹಿಂದೆ ಈ ಅಧ್ಯಾತ್ಮ ದ ಕುರಿತಾಗಿ, ಆದಿ ದೈವದ ಕುರಿತಾಗಿ ಭಗವಂತ ಹೇಳಿರೋದಕ್ಕೆ ಅದು ಅರ್ಜುನನಿಗೆ ಗೊತ್ತಾಗ್ಲಿಲ್ಲ. ಆದಿ ದೈವ ಅಂದ್ರೆ ಏನು, ಆದಿ ಯಜ್ಞ ಅಂದ್ರೆ ಏನು, ಆದಿಭೂತ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ 30ನೇ ಶ್ಲೋಕದಲ್ಲಿ. ಹಾಗಾಗಿ ಅದ್ರ ಕುರಿತಾಗಿ ಪ್ರಶ್ನೆಯನ್ನ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಹಾಗಾಗಿ ತುಂಬಾ ಪ್ರಶ್ನೆಯುಕ್ತವಾದಂತಹ ಶ್ಲೋಕಗಳನ್ನ ನಾವಿಲ್ಲಿ ಕಾಣ್ತೇವೆ. ಸೊ ಇಲ್ಲಿ ಕಿಂ ತತ್ ಬ್ರಹ್ಮ ಅಂತ ಕರೀತೀವಿ. ಕಿಂ ತತ್ ಬ್ರಹ್ಮ, ಅದು ಬ್ರಹ್ಮ, ಅದು ಬ್ರಹ್ಮ ಅಂದ್ರೆ ಯಾವುದು ಅಂತ ಹೇಳಿ ಕೇಳ್ತಾನೆ. ಅಂದ್ರೆ ಅದು ಶಾಶ್ವತ ಸತ್ಯ ಅಂದ್ರೆ ಯಾವುದು ಅಂತ ಹೇಳಿ. ಕಿಂ ಅಧ್ಯಾತ್ಮಂ, 2ನೇ ಪ್ರಶ್ನೆ. ಕಿಂ ಅಧ್ಯಾತ್ಮಂ, ಕಿಂ ಅಧ್ಯಾತ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಆತ್ಮದ ಸ್ವಭಾವ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆಮೇಲೆ ಕಿಂ ಕರ್ಮ, ಕಿಂ ಅಂತಂದ್ರೆ ಏನು ಅಂತ ಹೇಳಿ, ಕರ್ಮ, ಕಿಂ ಕರ್ಮ, ಕರ್ಮ ಅಂದ್ರೆ ಯಾವುದು ಅಂತ. ಪುರುಷೋತ್ತಮ, ಓ ಪುರುಷೋತ್ತಮ ಅಂತ ಕೃಷ್ಣನೇ, ಪುರುಷರಲ್ಲಿ ಉತ್ತಮನಾದಂತಹ ಕೃಷ್ಣನೇ ಅಂತ ಹೇಳಿ. ಆಮೇಲೆ ಅಧಿಭೂತಂ ಚ ಕಿಂ ಪ್ರೋಕ್ತಂ, ಅಧಿಭೂತಂ ಅಂದ್ರೆ ಅಧಿಭೂತ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ಕೇಳ್ತಾ ಇರುವಂತದ್ದು. ಅಧಿಭೂತಂ ಅಂದ್ರೆ ಭೌತಿಕ ಅಭಿವ್ಯಕ್ತಿ, ಅಧಿಭೂತಂ ಅಂತ ಹೇಳ್ತಾರೆ. ಈ ಭೌತಿಕ ಅಭಿವ್ಯಕ್ತಿ ಅಂದ್ರೆ ಏನು,
ಮತ್ತೆ ಕಿಂ ಪ್ರೋಕ್ತಂ. ಕಿಂ ಪ್ರೋಕ್ತಂ, ಕಿಂ ಅಂದ್ರೆ ಏನೆಂದು ಹೇಳಲಾಗಿದೆ, ಈ ಭೌತಿಕ ಅಭಿವ್ಯಕ್ತಿಯನ್ನ ಏನಂತ ಹೇಳಲಾಗಿದೆ ಅಂತ ಹೇಳಿ ಕೇಳ್ತಾನೆ. ಅಧಿಭೂತಂ ಚ ಕಿಂ ಪ್ರೋಕ್ತಂ. ಅಧಿದೈವಂ ಅಂದ್ರೆ ಅಧಿದೇವ ಅಂದ್ರೆ ಇಲ್ಲಿ ದೇವತೆಗಳು ಕುರಿತಾಗಿ. ಈ ದೇವತೆಗಳು ಅಧಿದೈವ, ದೇವತೆಗಳಂದ್ರೆ ಏನು, ಹ್ಮ್ ಆ ಈ ದೇವತೆಗಳು ಯಾರು ಅಂತ ಹೇಳಿ, ದೇವತೆಗಳು ಯಾರು ಅಂತ ಕೇಳೋದು. ಮತ್ತೆ ಕಿಂ ಉಚ್ಚತೆ, ಸೊ ಇದನ್ನೆಲ್ಲ ಏನೆಂದು ಕರೀತಾರೆ ಅಂತ ಹೇಳಿ. ಸೊ ದಯವಿಟ್ಟು ನನಗೆ ತಿಳಿಸು ಅಂತ ಇದ್ರ ಕುರಿತಾಗಿ ಪ್ರಶ್ನೆ ಕೇಳ್ತಾ ಇರೋದು. ಹರೇ ಕೃಷ್ಣ. ಸೊ ಫಸ್ಟ್ 5 ಹರೇ ಜನರು ಕೃಷ್ಣ ಇದ್ದೀರಲ್ಲ. ಮಾತಾಜಿ, ಹೇಳ್ತೀನಿ. ಹಾ ಹೇಳಿ. ಹಾ, ಹೇಳ್ತೀನಿ ಮಾತಾಜಿ. ಹ್ಮ್. ಸುಮಿತ್ರಮ್ಮ ಮಾತಾಜಿ, ಹರಣಿಕಾ ಮಾತಾಜಿ ಇವರೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಹರೇ ಕೃಷ್ಣ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಾ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ನೀವು 3ನೇ ಲೈನ್ ಅಲ್ಲಿ ಅಧಿಭೂತಂ ಅಂತ ಅದೊಂದು ಇದು ಮಾಡ್ಕೊಳ್ಳಿ. ಅಧಿಭೂತಂ ಚ ಕಿಂ ಪ್ರೋಕ್ತಂ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಅಲ್ಲಿ ಅನುಸ್ವಾರ ಇದೆಯಲ್ಲ, ಅನುಸ್ವಾರ ಹೇಳಿಲ್ಲ ನೀವು. ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಉದ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ. ಕಿಮಧ್ಯಾತ್ಮ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಸರಿ ಕಿಂ ಕರ್ಮ ಪುರುಷೋತ್ತಮ. ಹರೇ ಕೃಷ್ಣ ಮಾತಾಜಿ. ಉಳಿದಿದ್ದೆಲ್ಲ ಹೇಳಿ. ಶ್ಲೋಕ 1. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಮಲ್ಜಮ್ಮ ಮಾತಾಜಿ, ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ, ಹರೇ ಕೃಷ್ಣ. ಗಾಯತ್ರಿ ಅಲ್ವಾ? ಆಯ್ತು ಮಾತಾಜಿ, ಓದ್ತೀನಿ. ಶ್ಲೋಕ 1. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಹೇಳಿ, ಒಬ್ಬರಲ್ಲ ಒಬ್ರು ಹೇಳಿ. ಕಿಂ ತದ್ ಬ್ರಹ್ಮ ಕಿಮಾಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಓದ್ಲಾ ಮಾತಾಜಿ ನಾನು? ಹಾ, ಹೇಳಿ ಮಾತಾಜಿ. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಮುಚ್ಯತೆ. ಹರೇ ಕೃಷ್ಣ. ಕಿಮುಚ್ಯತೆ. ಹರೇ ಕೃಷ್ಣ. ಹರೇ ಹರೇ ಆಯ್ತಾ ಮಾತಾಜಿ? ಆಗಿದೆಯಲ್ಲ? ಆಗಿದೆ. 5 ಜನ ಆಯ್ತು ಮಾತಾಜಿ. ಸರಿ, ಧನ್ಯವಾದ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 2ನೇ ಶ್ಲೋಕ. ಅಧಿಯಜ್ಞ ಕಥಂ ಗೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಸೊ ಇದರೊಂದು ಉಚ್ಚಾರಣೆ. ಅಧಿಯಜ್ಞ ಕಥಂ ಗೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ. ಅಲ್ಲಿ ಅವಗ್ರಹ ಇದೆ. ಜ್ಞೇಯ ಜ್ಞೇಹ ಅಸಿ ಅಂತ ಹೇಳಿ ಕರೀತಾರೆ. ಜ್ಞೇಯ ಅಸಿ ಅಥವಾ ಜ್ಞೇಯೋಸಿ ನಿಯತಾತ್ಮಭಿಹಿ. ಸರಳವಾಗಿದೆ, ಎಲ್ರಿಗೂ ಏನಿದಿಲ್ಲ. ಮತ್ತೆ ದೇಹಸ್ಮಿನ್, ಅದು ಕೂಡ ದೇಹೆ ಅಸ್ಮಿನ್ ಅಂತ ಕರೀತಾರೆ ಅಲ್ಲಿ. ದೇಹೆ ಅಸ್ಮಿನ್. ಏ ಸ್ವರ ಕೂಡಿದಾಗ ಮುಂದಿನ ಪದ ಅನೆ ಬರುತ್ತೆ, ಹಿಂದಿನ ಪದಕ್ಕೆ ಏನು ವ್ಯತ್ಯಾಸ ಆಗಲ್ಲ. ದೇಹೆ ಅಸ್ಮಿನ್. ಬಟ್ ಇಲ್ಲಿ ಮಾತ್ರ ಜ್ಞೇಯೋಸಿ ಏನಿದೆಯಲ್ಲ, ಅಲ್ಲಿ ಬಂದಾಗ ಹಿಂದಿನ ಪದ ಏನಾಗುತ್ತೆ, ವಿಸರ್ಗ ಆಗತ್ತೆ. ಜ್ಞೇಯ ಅಸಿ ಅಂತ ಆಗತ್ತೆ. ಸರಿ, ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ.
ಇಲ್ಲಿನೂ ಕೂಡ ಅರ್ಜುನ ಮತ್ತೆ ಪ್ರಶ್ನೆಯನ್ನ ಮುಂದುವರಿಸ್ತಾನೆ, ಮತ್ತೆ ಕೇಳ್ತಾನೆ. ಕಿಂಚ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಮತ್ತೆ ನಾನು ಹೇಳಿಲ್ಲ. ಹರೇ ಕೃಷ್ಣ ಸರಿ. ಮಾತಾಜಿ ಕೇಳಿಸ್ತಾ ಹರೇ ಇಲ್ಲ ಕೃಷ್ಣ. ವಾಯ್ಸ್ ನಿಮ್ದು. ನೋಡಿ ಈಗ ಕೇಳಿಸ್ತೇನೆ. ಹರೇ ಕೃಷ್ಣ. ಮತ್ತೆ ಇಲ್ಲಿ ಅಧಿಯಜ್ಞ ಕಥಂ ಕೋತ್ರ. ನಾನ್ ಅನ್ಕೊಂಡೆ ಅಧಿ- ನಾನು ಜರ್ನಿಯಲ್ಲಿ ಇದ್ದೀನಿ, ನಂದೇ ನೆಟ್ ಕಟ್ಟೇನೆ. ಇಲ್ಲ ಇಲ್ಲ ಮಾತಾಜಿ. ಅಧಿಯಜ್ಞ ಕಥಂ ಕೋತ್ರ ಅಂತ ಹೇಳಿ. ಇಲ್ಲಿ ಹೇಳ್ತಾ ಇರುವಂತದ್ದು ಅಧಿಯಜ್ಞ ಕಥಂ ಕೋತ್ರ. ಅಧಿಯಜ್ಞ ಅಂದ್ರೆ ಯಜ್ಞದ ಅಧಿಪತಿ ಯಾರು ಅಂತ ಹೇಳಿ. ಹೇಗೆ ಅಧಿಯಜ್ಞದ ಪತಿ ಯಾರವರು ಅಂತ ಕೇಳ್ತಾ ಇರೋದು. ದೇಹೇಸ್ಮಿನ್ ಮಧುಸೂದನ. ದೇಹೆ ಅಸ್ಮಿನ್ ಮಧುಸೂದನ ಅಂದ್ರೆ ದೇಹೆ ಅಸ್ಮಿನ್ ಅಂದ್ರೆ ದೇಹದೊಳಗೆ ಅಂತ ಹೇಳಿ. ದೇಹದೊಳಗೆ ಹೇಗೆ ಇದು ಮಧುಸೂದನ ಅಂತ ಹೇಳಿ ಹೇಳ್ತಾ ಇರುವಂತ. ಮತ್ತೆ ಪ್ರಶ್ನೆ, ಪ್ರಯಾಣ ಕಾಲೇಚ ಕಥಂ. ಪ್ರಯಾಣ ಕಾಲೆ ಅಂತಂದ್ರೆ ಇದೆ, ಮತ್ತೆ ನೀನು ಹೇಳಿರೋ ಹಾಗೆ ಜನನ ಮರಣ ಕಾಲದಲ್ಲಿ ಅಂತ ಹೇಳಿ. ಮರಣ ಕಾಲದಲ್ಲಿ ಹೇಗೆ ಇದನ್ನ ನಿನ್ನನ್ನ ತಿಳಿಯೋದು. ಪ್ರಯಾಣ ಕಾಲೇಚ ಕಥಂ, ಮರಣ ಕಾಲದಲ್ಲಿ ನಿನ್ನನ್ನು ಹೇಗೆ ತಿಳಿಯುವಂಥದ್ದು. ಆಮೇಲೆ ಜ್ಞೇಯೋಸಿ ನಿಯತಾತ್ಮಭಿಹಿ ಅಂತ. ಅದೇ ಜ್ಞೇಯೋಸಿ ನಿಯತಾತ್ಮಭಿ ಅಂದ್ರೆ ನಿನ್ನನ್ನು ತಿಳಿಯೋದು ಹೇಗೆ, ಮರಣ ಕಾಲದಲ್ಲಿ ನಿನ್ನ ತಿಳಿಯೋದು ಹೇಗೆ. ಪ್ರಯಾಣ ಕಾಲೇಚ ಅಂದ್ರೆ ಮರಣ ಕಾಲದಲ್ಲಿ ಹೇಗೆ, ಜ್ಞೇಯೋಸಿ ಅಂದ್ರೆ ತಿಳಿಯೋದು. ಆಮೇಲೆ ನಿಯತಾತ್ಮಭಿಹಿ ನಿನ್ನ ತಿಳಿಯೋದು ಹೇಗೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಯಾರಿಲ್ಲಿ ನಿಯತಾತ್ಮಭಿಹಿ ಅಂತಂದ್ರೆ ಆತ್ಮ ಸಂಯಮಗಳಿಂದ ಅಂತ ಹೇಳಿ. ಅಂದ್ರೆ ಯಾರು ಈ ಒಂದು ದೇಹದ ವಿಷಯಗಳನ್ನ ತಿಳಿದಿದ್ದಾರೋ ಸ್ಪಷ್ಟವಾಗಿ, ಸೊ ಅವ್ರಿಗೆ ಯಾರು ಇದನ್ನ ತಿಳಿದಿದ್ದಾರೋ ಸೊ ಹೀಗೆ ಮರಣ ಕಾಲದಲ್ಲಿ ಅವರನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ಹೇಳ್ತಾರೆ. ಒಟ್ಟಾರೆ ಇದ್ರ ಅರ್ಥ. ಅರ್ಜುನ ಮತ್ತೆ ಪ್ರಶ್ನಿಸ್ತಾನೆ, ಓ ಮಧುಸೂದನ, ಅಧಿಯಜ್ಞ ಅಂದ್ರೆ ಯಾರು, ಅವರು ಈ ದೇಹ ಒಳಗೆ ಹೇಗೆ ಇರ್ತಾರೆ, ಮತ್ತೆ ಜನನ ಮರಣ ಕಾಲದಲ್ಲಿ ಅವರನ್ನ ಹೇಗೆ ತಿಳ್ಕೊಳ್ಳೋದು, ಸೊ ಈ ಎಲ್ಲ ವಿಷಯಗಳನ್ನ ಸ್ಪಷ್ಟವಾಗಿ ತಿಳಿಸು ಅಂತ ಹೇಳಿ ಹೇಳ್ತಾನೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲ ಮಾತಾಜಿ. ಗೀತಾ ಕೊಡೇಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಜ್ಯೋತಿ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 2. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 2. ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹರೇ ಹರೇ ಕೃಷ್ಣ. ಕೃಷ್ಣ. ಶ್ಲೋಕ 2. ಅಧಿಯಜ್ಞ ಕಥಂ ಕೋತ್ರ ಅದು ಆಚು ಕಾಣಿಸ್ಲಿದ್ದದಲ್ಲ ನಿಂದ್ರ ಇನ್ನೊಂದ್ ಸ್ವಲ್ಪ. ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸುಮಂಗಲ ಮಾತಾಜಿ. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ಲೋಕ 2. ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ ಹೇಳಿ. ನನ್ನ ವಾಯ್ಸ್ ಕೇಳ್ತಾ ಇದ್ದಾನೆ ಮಾತಾಜಿ? ಕೇಳಿಸ್ತಾ ಇದೆ. ಹೇಳ್ದೆ ಜ್ಯೋತಿಶ್ರೀ. ಹಾ ಜ್ಯೋತಿ ಮಾತಾಜಿ ಹೇಳಿ. ಶ್ಲೋಕ 2. ಆಯ್ತು ಮಾತಾಜಿ. ಆಗಿದೆಯಲ್ಲ ಸರಿ. ಜ್ಯೋತಿ ಮಾತಾಜಿ ಆದ್ಮೇಲೆ ಆಯ್ತು. ಸರಿ, ನೀವು ಈಗಾಗಲೇ ಯಾರು ಹೇಳ್ತಾ ಇದ್ರಲ್ಲ ಅವರು 3ನೇದಿಂದ ಪ್ರಾರಂಭ ಮಾಡುವರಷ್ಟೇ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 3ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಚ.
ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಸುಮಂಗಲ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂನಿತಃ. ಇದರ ಒಂದು ಉಚ್ಚಾರಣೆ ಅಕ್ಷರ ಬ್ರಹ್ಮ. ಇಲ್ಲಿ ಕೂಡ ನಿಮ್ಗೆ ಗೊತ್ತು ಸಂಯುತ ಸಂಯುತ ಕುರಿತಾಗಿ ಮ ಹೇಳಿ ಆಮೇಲೆ ಹ ಹೇಳ್ಬೇಕು. ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಚತೆ ಅಂತ ಹೇಳ್ತಾರೆ. ಇದನ್ನ ಬಿಡಿಸಿದಾಗ ಒಟ್ಟಾರೆ 3 ಪದಗಳಾಗತ್ತೆ. ಸ್ವಭಾವ ಅಧ್ಯಾತ್ಮ ಉಚ್ಚತೆ ಅಂತ. ಇಲ್ಲಿ ನೀವು ಸ್ವಭಾವೋಧ್ಯಾತ್ಮ ಉಚ್ಚತೆ 2 ಪದ ಮಾಡ್ಬೋದು. ಸ್ವಭಾವೋಧ್ಯಾತ್ಮ ಉಚ್ಚತೆ. ಅಲ್ಲಿ ಏನ್ ಮ ಇದೆಯಲ್ಲ, ಮ ಇದನ್ನ ಸ್ಪ್ಲಿಟ್ ಮಾಡಿ, ಮ ಅಷ್ಟೇ ವ್ಯಂಜನ ಆಗಿ ಹಿಂದಿನ ಪದಕ್ಕೆ ಹೋಗುತ್ತೆ. ಅದಕ್ಕೇನು ಮಕ್ಕೆ ಉ ಸ್ವರ ಕೂಡಿದೆಯಲ್ಲ ಅದು ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ಉಚ್ಚತೆ ಅಂತ ಕರೀತಾರೆ. ಸ್ವಭಾವೋಧ್ಯಾತ್ಮಂ ಉಚ್ಚತೆ. ಭೂತ ಭಾವೋದ್ಭವಕರೋ ಇದನ್ನ ಬಿಡಿಸಿದಾಗ ಹಾಗೆ ಹೇಳ್ತಾರೆ. ಭೂತ ಭಾವ ಉದ್ಭವ ಕರಹ ಅಂತ ಹೇಳಿ ಕರೀತಾರೆ. ಭೂತ ಭಾವ ಉದ್ಭವ ಕರಹ ಅಂತ ಹೇಳಿ ಕರೀತಾರೆ. ಕೂಡಿಸಿದಾಗ ಭೂತ ಭಾವೋದ್ಭವಕರೋ, ಭೂತ ಭಾವೋದ್ಭವಕರೋ. ವಿಸರ್ಗ ಕರ್ಮ ಸನ್ನಿತಃ. ವಿಸರ್ಗ ಅಂತ ಇದೆ, ಅಲ್ಪವಾಗಿ ಉಚ್ಚರಿಸಿ ಹಕಾರವನ್ನ ಅಲ್ಪವಾಗಿ ಉಚ್ಚರಿಸಬೇಕು. ವಿಸರ್ಗ ಕರ್ಮ ಸನ್ನಿತಃ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಅಕ್ಷರಂ ಬ್ರಹ್ಮ ಪರಮಂ. ಅಕ್ಷರಂ ಅಂತಂದ್ರೆ ಕ್ಷರರಹಿತನಾದಂಥವನು ಅಂತ. ಅಕ್ಷರ, ಕ್ಷರ ಅಂದ್ರೆ ನಾಶವಾಗೋದು, ಅಕ್ಷರ ಅಂದ್ರೆ ನಾಶವಾಗದೇ ಇರುವಂತದ್ದು. ಹಾಗಾಗಿ ಅಕ್ಷರ ಅಂತ ಹೇಳ್ತಾರೆ. ನಾಶರಹಿತ. ಯಾರು? ಬ್ರಹ್ಮ ಪರಮಂ. ಬ್ರಹ್ಮ ಅಂದ್ರೆ ಪರಮ ಸತ್ಯ. ನಾಶರಹಿತ ಪರಮ ಸತ್ಯವನ್ನ ಬ್ರಹ್ಮವೆಂದು ಕರೀತಾರೆ ಅಂತ ಹೇಳ್ತಾರೆ. ಅಕ್ಷರಂ ಬ್ರಹ್ಮ ಪರಮಂ, ನಾಶರಹಿತ ಪರಮ ಸತ್ಯವನ್ನು ಬ್ರಹ್ಮವೆಂದು ಕರೀತಾರೆ. 2ನೇ ಲೈನಲ್ಲಿ ಸ್ವಭಾವ ಅಧ್ಯಾತ್ಮಂ ಉಚ್ಚತೆ ಅಂತ ಹೇಳ್ತಾರೆ. ಸ್ವಭಾವ ಅಂತಂದ್ರೆ ಇದು ಒಂದು ಜೀವಿಯ ಒಂದು ಸ್ವಭಾವ. ಜೀವಾತ್ಮನ ಸ್ವಭಾವವನ್ನ ಅಧ್ಯಾತ್ಮ ಅಂತ ಹೇಳ್ತಾರೆ ಅಂತ. ಸ್ವಭಾವ, ಜೀವಿಯ ಒಂದು ಸ್ವಭಾವವನ್ನು ಅಧ್ಯಾತ್ಮ ಉಚ್ಚತೆ, ಅಧ್ಯಾತ್ಮವೆಂದು ಕರೀತಾರೆ. ಆಮೇಲೆ ಭೂತ ಭಾವೋದ್ಭವಕರೋ ವಿಸರ್ಗ. ಅದನ್ನು ಕೂಡ ನಾವಿಲ್ಲಿ ತಗೊಳ್ಳೋಣ. ಭೂತ ಭಾವೋದ್ಭವಕರೋ ವಿಸರ್ಗ ಅಂದ್ರೆ ಭೂತಭಾವ ಅಂದ್ರೆ ಈ ಜೀವಿಗಳ ಸೃಷ್ಟಿ ಹೇಳ್ತಾ ಇರೋದು. ಜೀವಿಗಳ ಭೌತಿಕ ಒಂದು ಶರೀರವನ್ನ ಸೃಷ್ಟಿಸುವಂಥದ್ದು ಅಂತ. ಸೃಷ್ಟಿಗೆ ಕಾರಣವಾದಂತಹ ಕಾರ್ಯ ವಿಸರ್ಗ ಅಂತ ಹೇಳಿ ಹೇಳ್ತಾರೆ. ಇದು ಸೆಕೆಂಡರಿ ಒಂದು ಸೃಷ್ಟಿ ವಿಸರ್ಗ. ಸರ್ಗ ವಿಸರ್ಗ ಅಂತ ಹೇಳಿ ಕರೀತಾರೆ. ಏನು ಮುಖ್ಯವಾಗಿ ಕಾರಣ ಇದ್ದಾನ ಸೃಷ್ಟಿಗೆ ಭಗವಂತ ಅದಕ್ಕೆ ಸರ್ಗ ಅಂತ ಹೇಳ್ತಾರೆ. ಸೊ ಸೆಕೆಂಡರಿ ಫಾರ್ಮ್ ಅಲ್ಲಿ ಏನ್ ಮಾಡ್ತಾರೋ ಅದಕ್ಕೆ ವಿಸರ್ಗ ಅಂತ ಹೇಳ್ತಾರೆ. ಏನಲ್ಲಿ ಬ್ರಹ್ಮ ಮಾಡುವಂತ ಸೃಷ್ಟಿ ಸರ್ಗ ವಿಸರ್ಗ. ಏನು ಈ ಮಹಾವಿಷ್ಣುಗಳಿದ್ದಾರಲ್ಲ, ಆ ಮಹಾವಿಷ್ಣು ಏನು ಮಾಡ್ತಾನಲ್ಲ ಸೃಷ್ಟಿ ಅಂತ, ಕಾರಣದ ಕಷಾಯ ವಿಷ್ಣು, ಅಲ್ಲಿ ಬರುವಂತದ್ದು ಇದು ಸರ್ಗ ಅಂತ. ಸೊ ಹೀಗೆ ವಿಸರ್ಗ ಅಂದ್ರೆ ಈ ಜೀವಿಗಳ ಒಂದು ಭೌತಿಕ ಶರೀರವನ್ನ ಸೃಷ್ಟಿಗೆ ಕಾರಣವಾಗುವಂತಹ ಕಾರ್ಯವನ್ನ ಇಲ್ಲಿ ವಿಸರ್ಗ ಅಂತ ಹೇಳ್ತಾರೆ ಅಂತ. ಈ ಒಂದು ಕ್ರಿಯೆಗೆ ಕರ್ಮ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಕರ್ಮ ಅಂತ ಕರೀತಾರೆ. ಕಾರಣವನ್ನ ಕಾರ್ಯ ಅಥವಾ ಕರ್ಮ ಅಂತ ಕರೀತಾರೆ. ಕರ್ಮ ಸನ್ನಿತಃ ಲಾಸ್ಟ್ ಶಬ್ದ. ಕರ್ಮ ಸನ್ನಿತ ಅಂದ್ರೆ ಕರ್ಮವೆಂದು ಕರೀತಾರೆ. ಇದನ್ನೇ ಏನು ಜೀವಿಗಳ ಸೃಷ್ಟಿಗೆ ಕಾರಣವಾಗಿದೆಯೋ ಅದನ್ನ ಕರ್ಮವೆಂದು ಕರೀತಾರೆ. ಇಲ್ಲಿ ಭಗವಂತ ಪ್ರಾರಂಭ ಮಾಡ್ತಾರೆ ಒಂದೊಂದು ಪ್ರಶ್ನೆಗೆ. ಈಗಾಗಲೇ ಒಂದು ಶ್ಲೋಕದಲ್ಲಿ ಏನು ಪ್ರಶ್ನೆ ಕೇಳಿದ್ನೋ ಅರ್ಜುನ, ಅದಕ್ಕೆ ಉತ್ತರವನ್ನ ಹೇಳಿಕ್ಕೆ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇದ್ರ ಒಂದು ಒಟ್ಟಾರೆ ಅರ್ಥ ಒಟ್ಟಾರೆ ಅರ್ಥ ಏನು ಅಂತಂದ್ರೆ ಭಗವಂತ ನಾಶರಹಿತ ಪರಮಾತ್ಮನ ನಾಶರಹಿತ ಸತ್ಯವನ್ನ ಬ್ರಹ್ಮ ಅಂತ ಕರೀತಾರೆ. ಜೀವಾತ್ಮನ ಒಂದು ಸ್ವಭಾವವನ್ನ ಅಧ್ಯಾತ್ಮ ಅಂತ ಕರೀತಾರೆ. ಮತ್ತೆ ಈ ಜೀವಿಗಳ ಸೃಷ್ಟಿ ಅಥವಾ ಒಂದು ಜೀವದ ಹುಟ್ಟಿಗೆ ಕಾರಣವಾಗುವಂತಹ ಒಂದು ಕ್ರಿಯೆಯನ್ನ ಕರ್ಮ ಅಂತ ಕರೀತಾರೆ ಅಂತ ಹೇಳ್ತಾನೆ. ಕಂಟಿನ್ಯೂ ಮಾಡಿ. ಇರ್ತೀರಾ ಮಾತಾಜಿ? ಸಾರಿ ಮಾತಾಜಿ. ಶ್ವೇತಾ ಮಾತಾಜಿ, ಅನಂತ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ಬರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸದ್ಯತಃ.
ಹರೇ ಕೃಷ್ಣ ಶ್ವೇತಾ ಮಾತಾಜಿ. ಮಾತಾಜಿ. ಓಕೆ. ಹೇಳಿ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋ ಭವತ್ಕರೋ ವಿಸರ್ಗ ಕರ್ಮ ಸಂಗೀತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಲಕ್ಷ್ಮೀ ಎಂ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಶ್ಲೋಕ 3. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕರ್ಮ ಸಂಧಿತಃ ಇದು ನೋಡಿ ತುಂಬಾ ಜನರು ಸ್ವಭಾವೋಧ್ಯಾತ್ಮ ಉಚ್ಯತೆ. ಸ್ವಭಾವೋಧ್ಯಾತ್ಮ ಉಚ್ಯತೆ. ಭಾವೋಧ್ಯಾತ್ಮ ಮುಚ್ಯತೆ. ಮುಚ್ಚತೆ ಕರ್ಮ ಅಲ್ವಾ? ಸಂಹಿತ. ಅಲ್ಲ, ಮ ಮುಚ್ಯತೆ. ಸ್ಪ್ಲಿಟ್ ಆಗುತ್ತೆ. ತುಂಬಾ ಸಲ ಹೇಳ್ತಾ ಇದ್ದೇನೆ, ಮ ಅನ್ನೋದು ಸ್ಪ್ಲಿಟ್ ಆಗುತ್ತೆ. ಮ ಸ್ಪ್ಲಿಟ್ ಆಗಿ ವ್ಯಂಜನ ಆಗಿ ಹಿಂದೆ ಹೋಗುತ್ತೆ. ಅದಕ್ಕೇನು ಸ್ವರ ಇದೆಯಲ್ಲ ಉ ಅಂತ, ಮ ಪ್ಲಸ್ ಉ ಮೂ ಅಲ್ಲ ಅಲ್ಲ, ಮ ಪ್ಲಸ್ ಉ ಮೂ ಅದು ಡಿವೈಡ್ ಆಗುತ್ತೆ. ಮ ಅನ್ನೋದು ಹಿಂದಿನ ಪದಕ್ಕೆ ಹೋಗುತ್ತೆ, ಅದಕ್ಕೇನು ಸ್ವರ ಕೂಡಿದಿಲ್ಲ ಉ ಅನ್ನೋದು ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ಸ್ವಭಾವೋಧ್ಯಾತ್ಮಂ ಉಚ್ಯತೆ. ಸರಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಕರ್ಮ ಮಾತಾಜಿ. ಸಂಗೀತ ಏನಂತಾರೆ? ಅದು ಕರ್ಮ ಕರ್ಮ ಸಂಧಿತಃ ಅದ ಅರ್ಥನಾ? ಸನ್ನಿತಃ ಜ್ಞ ಹೇಳ್ತಿರಲ್ಲ, ಗಂಗ ಚ ಚ ಚ ಜ್ಞ ಅಂತ. ಕರ್ಮ ಸನ್ನಿತಃ. ಸನ್ನಿತಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ, ಒಬ್ರು ಹೇಳಿ. ಶ್ರೀ ಒಬ್ರು ಹೇಳಿ. ಯಾರು? ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಜ್ಜತಃ. ಸನ್ನಿತಂ ಸನ್ನಿತಂ ಸಂಜ್ಞಿತಂ ಕರ್ಮ ಸಂಜ್ಞಿತಂ. ಸನ್ನಿತಃ ವಿಸರ್ಗ ಇದೆ. ಕರ್ಮ ಸಂಹಿತಃ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 4ನೇ ಶ್ಲೋಕ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ. ಪುರುಷಶ್ಚಾಧಿದೈವತಂ ಅದು ಬರುತ್ತಲ್ಲಿ ಪುರುಷಶ್ಚಾಧಿದೈವತಂ ಅಂತ. ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹ ಭೃತಾಂ ವರ. ಇದನ್ನ ಉಚ್ಚಾರಣೆ ಅಧಿಭೂತಂ ಕ್ಷರೋ ಭಾವಃ. ಮತ್ತೆ ಇಲ್ಲಿ 2ನೇ ಲೈನ್ ಅಲ್ಲಿ ಪುರುಷಶ್ಚಾಧಿದೈವತಂ ಅಂತ ಇದೆ. ಒಂದು ಬಿಡಲಾದ ಹಾಗೆ ಹೇಳ್ಬಹುದು, ಗ್ಯಾಪ್ ಬಿಡದೆ. ಬಟ್ ಅದನ್ನ ಬಿಡಿಸಿದಾಗ ಏನಾಗುತ್ತೆ, ಪುರುಷ ಅಧಿದೈವತಂ ಅಂತ ಕರೀತಾರೆ. ಪುರುಷಃ ಅಧಿದೈವತಂ ಕೂಡಿ ಪುರುಷಶ್ಚಾಧಿದೈವತಂ ಅಂತ ಆಗುತ್ತೆ. ನೀವು ಪುರುಷಃ ಅಧಿದೈವತಂ ಅಂತ ಹೇಳ್ಬೋದು. ಅಧಿಭೂತಂ ಕ್ಷರೋಭಾವಃ ಪುರುಷ ಅಧಿದೈವತಂ ಅಧಿಯಜ್ಞೋಹಮೇವಾತ್ರ. ಇದನ್ನ ಬಿಡಿಸಿದಾಗ ಅಧಿಯಜ್ಞ ಅಹಂ ಏವ ಅತ್ರ 4 ಪದಗಳಾಗತ್ತೆ. ಅಧಿಯಜ್ಞ ಅಹಂ ಏವ ಅತ್ರ ಅಂತ ಹೇಳಿ ನೀವು ಇದನ್ನ ಅಧಿಯಜ್ಞ ಅಹಮೇವಾತ್ರ ಅಂತ ಹೇಳ್ಬೋದು. ಅಲ್ಲಿ ಅವಗ್ರಹ ಇದೆ, ಬರುತ್ತೆ. ಅಧಿಯಜ್ಞ ಅಹಮೇವಾತ್ರ ಕೂಡಿ ಹೇಳೋರು ಕೂಡಿ ಹೇಳಿ. ಮತ್ತೆ ಇಲ್ಲಿ ಬಂದಾಗ ಹಿಂದಿನ ಪದ ವಿಸರ್ಗ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪದ ಹೋದ್ರೆ ಹಿಂದಿನ ಪದ ವಿಸರ್ಗ ಆಗುತ್ತೆ. ಅಧಿಯಜ್ಞ ಅನ್ಬೇಕು. ಹಾಗಾಗಿ ಅಧಿಯಜ್ಞ ಅಹಂ ಮೇವಾತ್ರ.
ದೇಹೇ ದೇಹಭೃತಾಂ ವರ. ಒಟ್ರ ಸುಳಿ ಇದೆ ನೋಡಿ ಬಕ್ಕೆ ರು, ದೇಹಭೃತಾಂ ವರ. ಸೊ ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಅಧಿಭೂತಂ ಕ್ಷರೋ ಭಾವ. ಫಸ್ಟ್ ಲೈನ್ ನೋಡಿದಾಗ ಅಧಿಭೂತಂ ಅಂದ್ರೆ ಇಲ್ಲಿ ಅಧಿಭೂತ ಏನಂತ ಹೇಳ್ತಾರೆ ಅನ್ನೋದನ್ನ ಭಗವಂತ ಹೇಳ್ತಾ ಇರುವಂತದ್ದು. ಕ್ಷರೋ ಅಂದ್ರೆ ನಾಶವಾಗುವಂಥದ್ದು. ಕ್ಷರ ಅಕ್ಷರ. ಕ್ಷರ ಅಂದ್ರೆ ನಾಶವಾಗುವಂಥದ್ದು. ಆಮೇಲೆ ಭಾವ ಅಂದ್ರೆ ಇಲ್ಲಿ ಭೌತಿಕ ಪ್ರಕೃತಿಗೆ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಭೌತಿಕ ಪ್ರಕೃತಿ ಅನ್ನುವಂಥದ್ದು ಅದರ ಒಂದು ಸ್ವಭಾವ ಬದಲಾಗ್ತಾ ಇರುತ್ತೆ ಅಂತ ಹೇಳಿ. ಸೊ ಅದು ಅಧಿಭೂತ ಅಂತ ಹೆಸರು. ಯಾಕಂದ್ರೆ ಜೀವಿಗಳ ಒಂದು ಇದು ಏನು ಜೀವಿಗ ಸ್ವಭಾವ ಇದೆಯೋ ದೇಹಧಾರಿಯಾದ ಜೀವಿಗಳಿಗೆ, ಮತ್ತೆ ಭೌತಿಕ ವಸ್ತುಗಳೇನಿದಾವೋ ಅವು ಬದಲಾಗ್ತಾ ಇರುತ್ತೆ. ಸೊ ಅವು ನಾಶ ಆಗತ್ತೆ. ಹಾಗಾಗಿ ಕ್ಷರೋ ಅಂತ ಹೇಳ್ತಾ ಇರುವಂತದ್ದು ನಾಶ ಆಗತ್ತೆ. ಮತ್ತೆ ಅವು ಭೌತಿಕ ವಸ್ತುಗಳ ಸ್ವಭಾವಕ್ಕೆ ಹೊಂದಿರುತ್ತವೆ. ಅವ ಸ್ವಭಾವ ಏನಿರುತ್ತೆ ಸದಾ ಬದಲಾಗ್ತಾ ಇರುತ್ತೆ. ಸೊ ಇದೇನ್ ಸದಾ ಬದಲಾಗ್ತಾ ಇರುತ್ತೋ ಅದಕ್ಕೆ ಅಧಿಭೂತ ಅಂತ ಕರೀತಾರೆ. ಆಮೇಲೆ ಪುರುಷ ಚ ಅಧಿದೈವತಂ ಅಂತ ಹೇಳ್ತಾರೆ. ಪುರುಷ ಚ ಅಧಿದೈವತಂ. ಪುರುಷಶ್ಚಾಧಿದೈವತಂ. ನೀವು ಪುರುಷ ಚ ಅಧಿದೈವತಂ ಚ ಅಂತ ಆಡ್ ಮಾಡಿ ಅಲ್ಲಿ ಪುರುಷ ಚ ಅಧಿದೈವತಂ ಅಂತ ಹೇಳ್ಬೋದು. ಪುರುಷ ಅಧಿದೈವತಂ ಅಂದ್ರೆ ಈ ದೇವತೆಗಳ ನಿಯಂತ್ರಕ ಯಾರಿದ್ದಾರೋ ಅದಕ್ಕೆ ಅಧಿದೈವ ಅಂತ ಹೇಳ್ತಾರೆ. ಯಾರಂದ್ರೆ ದೇವತೆಗಳು ಯಾರ್ಯಾರಂದ್ರೆ ಸೂರ್ಯ, ಚಂದ್ರ, ಸೊ ಹೀಗೆ ಮುಂತಾದ ಏನು ದೇವತೆಗಳಿದ್ದಾರಲ್ಲ, ಮುಕ್ಕೋಟಿ ದೇವತೆಗಳು. ಸೊ ಅವರನ್ನ ನಿಯಂತ್ರಿಸುವಂತವನು. ಸೊ ದೇವತೆಗಳನ್ನ ಒಳಗೊಂಡಿರುವಂತಹ ಒಂದು ಭಗವಂತನ ಒಂದು ವಿರಾಟ್ ರೂಪ ಅಂತ ಹೇಳ್ತಾರೆ. ಅದಕ್ಕೆ ಪುರುಷ ಅಧಿದೈವ ಅಂತಂದ್ರೆ ವಿರಾಟ್ ರೂಪವನ್ನ ಹೇಳೋದು ಆಕ್ಚುಲಿ. ಬಟ್ ಎಲ್ಲ ದೇವತೆಗಳ ನಿಯಂತ್ರಕಕ್ಕೆ ಅಧಿದೈವ ಅಂತ ಹೇಳ್ತಾರೆ. ಆಮೇಲೆ ಅಧಿಯಜ್ಞೋಹಮೇವಾತ್ರ. ಇಲ್ಲಿ ಅಧಿಯಜ್ಞ ಅಹಂ ಏವ ಅತ್ರ ಅಂತ ಹೇಳ್ತಾರೆ. ಅಂದ್ರ ಯಜ್ಞದ ಒಂದು ಸ್ವಾಮಿ ಅವನು ನಾನೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಜ್ಞದ ಪ್ರಭು ನಾನೇ ಈ ದೇಹದೊಳಗೆ ಇರ್ತೇನೆ ಅನ್ನೋದನ್ನ ಹೇಳ್ತಾರೆ. ಒಂದ್ ನಿಮಿಷ ಕ್ಲಾಸ್ ಇತ್ತು ಕೂಡ. ಅಧಿಯಜ್ಞ ಅಹಂ ಏವ ಅತ್ರ. ಯಜ್ಞದ ಸ್ವಾಮಿ ನಾನೇ ಇದ್ದೇನೆ. ಸೊ ಎಲ್ಲಿದ್ದಾನೆ ಅದು ಈ ದೇಹದೊಳಗೆ ಇರುವವನಾಗಿದ್ದೇನೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ದೇಹಭೃತಾಂ ವರ. ಒಂದ್ ನಿಮಿಷ ಹರೇ ಕೃಷ್ಣ. ದೇಹಭೃತಾಂ ವರ ಅಂದ್ರೆ ಹೇ ಅರ್ಜುನ, ಈ ಒಂದು ದೇಹಧಾರಿಗಳಲ್ಲೇನೆ ಶ್ರೇಷ್ಠನಾಗಿರುವಂಥವನು ಅಂತ ಹೇಳಿ ದೇಹಭೃತಾಂ ವರ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ ಒಟ್ಟಾರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂತಂದ್ರೆ, ಈ ಒಂದು ಭೌತಿಕ ಇದು ಭೌತಿಕ ಜಗತ್ ಅನ್ನುವಂಥದ್ದು ಇಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ನಾಶ ಆಗುತ್ತೆ. ಆ ನಾಶ ಆಗುವಂತಹ ವಸ್ತುಗಳನ್ನ ಅಧಿಭೂತ ಅಂತ ಕರೀತಾರೆ. ಆಮೇಲೆ ಈ ದೇವತೆಗಳು ಯಾರ್ಯಾರಿದ್ದಾರೋ ಅವುಗಳಿಗೆ ಅಧಿಪತಿಯಾದಂಥವನ ಅಧಿದೈವ ಅಂತ ಹೇಳಿ ಕರೀತಾರೆ. ಮತ್ತೆ ದೇಹದೊಳಗೆ ಪರಮಾತ್ಮನಾಗಿ ಅವನಿದ್ದಾನೆ. ಸೊ ಹೀಗೆ ಆ ದೇಹದೊಳಗೆ ಪರಮಾತ್ಮನಾಗಿರೋದ್ರಿಂದ ಅವನಿಗೆ ಯಜ್ಞದ ಸ್ವಾಮಿ ಅಂತ ಕರೀತಾರೆ. ಹಾಗಾಗಿ ಅವನಿಗೆ ಅಧಿಯಜ್ಞ ಅಂತ ಹೇಳ್ತಾರೆ. ಅವನು ಅಧಿಯಜ್ಞ ಆಗಿದ್ದಾನೆ. ಸೊ ಆ ಅಧಿಯಜ್ಞ ನಾನೇ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮಾತಾಜಿ 5 ಜನರಿಗೆ ಹೇಳಿ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ, ಮಮತಾ ಶಿವಾನಂದ ಆಚಾರ್ಯ ಮಾತಾಜಿ, ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಹೇಳಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಶ್ಲೋಕ 4. ಅಧಿಭೂತಂ ಕ್ಷರೋ ಭಾವಃ ಪುರುಷಾಚ್ಚ ಅಧಿದೈವತಂ ಅಧಿಯಜ್ಞೋ ಅಹಮೇವ ಅತ್ರ ದೇಹೇ ದೇಹಭೃತಾಂ ವರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ನೀವು ಪುರುಷಃ ಚ ಅಧಿದೈವತಂ, ಪುರುಷಶ್ಚ ಅಧಿದೈವತಂ ಅಂತ ಹೇಳ್ಬೋದು. ಅಲ್ಲಿ ಅಂದ್ರೆ ವಿಸರ್ಗ ಅಲ್ಪವಾಗಿ ಬರುತ್ತೆ. ಪುರುಷ ಚ ಅಧಿದೈವತಂ, ಅಥವಾ ನೀವು ಕೂಡಿ ಹೇಳಿ ಪುರುಷಶ್ಚಾಧಿದೈವತಂ ಅಂತ ಹೇಳ್ಬೋದು. ಮತ್ತೆ 3ನೇ ಲೈನ್ ಅಲ್ಲಿ ಅಧಿಯಜ್ಞ ಅಹಮೇವಾತ್ರ, ಅಥವಾ ನೀವು ಅಧಿಯಜ್ಞೋಹಂ ಏವಾತ್ರ ಎರಡ್ ಆಗಿದ್ರು ಬಿಡಿಸ್ಬಹುದು ಅದನ್ನ. ಇಲ್ಲಾಂದ್ರೆ 3 ಪದವನ್ನಾಗಿ ಮಾಡ್ಬೋದು, ಇಲ್ಲಾಂದ್ರೆ ಕೂಡಿನೂ ಹೇಳ್ಬೋದು ನೀವು.
ಬಟ್ ನಿಮ್ಗೆ ಅದು ಒಂದೇ ಹೇಳಿಕ್ ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದೊಂದು ಅಕ್ಷರವನ್ನ ನೋಡ್ಕೊಂಡು ನೀವು ಸಾವಕಾಶವಾಗಿ ಹೇಳಿ ಬರುತ್ತೆ ನಿಮ್ಗೆ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾದಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಅಧಿಭೂತಂ ಕ್ಷರೋ ಭಾವಃ ಪುರುಷಾದಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಮೃತಾಂಬರ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಮಮತಾ ಶಿವಾನಂದ ಆಚಾರ್ಯ ಮಾತಾಜಿ, ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾದಿದೈವತಂ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹ ಭೃತಾಂಬರ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀರಾ? ಹರೇ ಕೃಷ್ಣ. ನಂದಿನಿ ಸೀನಪ್ಪ ಮಾತಾಜಿ ಹೇಳ್ಬಿಡಿ. ಆಯ್ತು, ಅದಾದ್ಮೇಲೆ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆದಿಭೂತಂ ಕ್ಷರೋ ಭಾವಃ ಪುರುಷಶ್ಚಾದಿದೈವತಂ ಆದಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂಬರ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇದ್ದೀನಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 5ನೇ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಇದರ ಒಂದು ಉಚ್ಚಾರಣೆ ಅಂತಕಾಲೇ ಗೆ ಅನುಸ್ವಾರ ಇದೆ. ಅಂತಕಾಲೇ ದೀರ್ಘ ಇದೆ. ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಕ್ಕೆ ನೋಡಿ ತವತ್ತು ವವತ್ತಿದೆ. ಮುಕ್ತ್ವಾ ಕಳೇಬರಂ ಯಃ ಪ್ರಯಾತಿ. ಸೊ ಇಲ್ಲಿ ಯಹ ವಿಸರ್ಗ ಪೂರ್ಣವಾಗಿ ಹೇಳಿದ್ರೆ ಯಹ ಅಂತ ಆಗುತ್ತೆ. ಬಟ್ ಇಲ್ಲಿ ಮಧ್ಯದಲ್ಲಿ ಇರೋದ್ರಿಂದ ಯಃ ಪ್ರಯಾತಿ ಸ ಮದ್ಭಾವಂ. ಇಲ್ಲಿ ಸಮದ್ಭಾವಂ ಅಂತ ಹೇಳ್ಬೇಡಿ, ಅರ್ಥ ಬೇರೆ ಆಗುತ್ತೆ. ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಇಲ್ಲಿ ನಾಸ್ತ್ಯತ್ರ ಸಂಶಯ, ನಾಸ್ತ್ಯತ್ರ ಬಿಡಿಸಿದಾಗ ನ ಅಸ್ತಿ ಅತ್ರ ಅಂತ ಹೇಳಿ ಆಗತ್ತೆ. ಅದು 3 ಪದ ಕೂಡಿ ನಾಸ್ತ್ಯತ್ರ ಅಂತ ಆಗತ್ತೆ. ನಾಸ್ತ್ಯತ್ರ ಸಂಶಯ ಅಂತ ಆಗತ್ತೆ. ಇದ್ರ ಒಂದು ಶ್ಲೋಕದ ಅರ್ಥ ಅಂತಕಾಲೇ ಚ ಮಾಮೇವ ಅಂದ್ರೆ ಅಂತಕಾಲದಲ್ಲಿ ಇದು ಹೇಳ್ತಾ ಇರುವಂತದ್ದು. ಅಂತಕಾಲಿ ಅಂತಂದ್ರೆ ಅಂತ್ಯದ ಸಮಯದಲ್ಲಿ, ಅಂತ್ಯದ ಕಾಲದಲ್ಲಿ. ಅಂತ್ಯಕಾಲ ನಮ್ಗೆ ಯಾವುದು? ಮರಣಕಾಲ. ಮರಣಕಾಲದಲ್ಲಿ ಮತ್ತು ಅಂತ ಮಾಮೇವ ಸ್ಮರನ್. ಮಾಮೇವ ಮಾಂ ಏವ. ಮಾಂ ಅಂದ್ರೆ ನನ್ನನ್ನೇ ಸ್ಮರಣೆ ಮಾಡುತ್ತಾ. ಮುಕ್ತ್ವಾ ಕಲೇವರಂ. ಮುಕ್ತ್ವಾ ಅಂತಂದ್ರೆ ಮುಕ್ತಿಯನ್ನ ಪಡೆಯುವಂಥದ್ದು. ಏನಂದ್ರೆ ದೇಹವನ್ನ ತ್ಯಜಿಸುವಂತದ್ದು ಅಂದ್ರೆ ಮುಕ್ತ್ವಾ. ಏನನ್ನ ತ್ಯಜಿಸೋದು? ಕಳೇಬರಂ. ಕಳೇಬರಂ ಅಂದ್ರೆ ಏನಿಲ್ಲಿ ನಮ್ಮ ದೇಹಕ್ಕೆ ಕಳೇಬರಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹವನ್ನ ತ್ಯಜಿಸುವಂಥದ್ದು. ಯಹ್ ಪ್ರಯಾತಿ. ಯಹ್ ಪ್ರಯಾತಿ ಅಂದ್ರೆ ಯಹ್ ಅಂದ್ರೆ ಯಾರು ಅಂತ. ಪ್ರಯಾತಿ ಅಂತಂದ್ರೆ ಪ್ರಯಾಣಿಸುತ್ತಾರು ಅಂತ. ಓಕೆ. ಸೊ ತನ್ನ ದೇಹವನ್ನ ತ್ಯಜಿಸುವ ವೇಳೆಯಲ್ಲಿ ಸ ಮದ್ಭಾವಂ. ಸ ಅಂದ್ರೆ ಅವನು, ಮದ್ಭಾವ ಅಂದ್ರೆ ಮತ್ಭಾವಂ ಅಂತ ಕರೀತಾರೆ. ಅಂದ್ರೆ ನನ್ನ ಸ್ವರೂಪವನ್ನ ಅಥವಾ ನನ್ನನ್ನ, ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ನನ್ನನ್ನ ಯಾತಿ ಅಂತ ಹೇಳಿ. ಯಾತಿ ಅಂದ್ರೆ ತಲುಪೋದು, ಅಂದ್ರೆ ಭಗವಂತನ ಸ್ವರೂಪವನ್ನ ತಲುಪೋದು ಅಂತ ಹೇಳಿ. ಒಂದ್ ವೇಳೆ ಹಾಗೇನಾದ್ರೂ ನನ್ನ ಸ್ವರೂಪವನ್ನ ಅವ್ರು ಭಜಿಸ್ತಾರೋ ಅವಾಗ ನಾಸ್ತಿ ಅತ್ರ ಸಂಶಯ. ನ ಅಸ್ತಿ ಅತ್ರ ಸಂಶಯ. ನ ಅಸ್ತಿ ಅಂತಂದ್ರೆ ಅವರು ನನ್ನ ಸ್ವರೂಪವನ್ನ ತಲುಪುವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನ ಅಸ್ತಿ ಏನೂ ಇಲ್ಲ, ಏನಿಲ್ಲ, ಸಂಶಯ ಇಲ್ಲ. ಸೊ ಅವರು ನನ್ನನ್ನ ಬಂದು ತಲುಪ್ತಾರೆ ಅಂತ. ಸೊ ಒಟ್ಟಾರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂದ್ರೆ, ಅಂತಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಯಾರು ದೇಹವನ್ನ ತ್ಯಾಗ ಮಾಡ್ತಾರೋ ಅವರು ನನ್ನ ಸ್ವರೂಪವನ್ನ ತಲುಪ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇರೋದು. ಮಾತಾಜಿ ಕಂಟಿನ್ಯೂ ಮಾಡಿ, 5 ಜನರಿಗೆ ಹೇಳಿಸಿ. ಹರೇ ಕೃಷ್ಣ. ನಿರ್ಮಲಾ ಬಿಆರ್ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ರಾಜಲಕ್ಷ್ಮಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶೋಭಾ ಭಟ್ ಮಾತಾಜಿ. ಒಬ್ಬರಾದ್ಮೇಲೆ ಒಬ್ಬರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯಃ
ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ ಯತ್ರ ಸಂಶಯಃ. ಲಾಸ್ಟ್ ಲೈನ್ ಹೇಳಿ ಮಾತಾಜಿ ಅದು. ನಿಮಿಷ. ಯಾತಿ ನಾಸ್ತ್ಯತ್ರ ಸಂಶಯ ಅಂತ ಹೇಳಿ ಮಾತಾಜಿ. ಇಲ್ಲಿ ನ ಅಸ್ತಿ ನೀವ್ ಹೇಳ್ಬೋದು. ಯಾತಿ ನ ಅಸ್ತಿ ಅತ್ರ ಸಂಶಯ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಯಾತಿ ನಾಸ್ತ್ಯತ್ರ ಸಕೆ ತವತ್ತು ಯಾವತ್ತೆರಡು ಇದೆ. ನಾಸ್ತ್ಯತ್ರ ಸಂಶಯ. ನಾಸ್ತ್ಯತ್ರ ಸಂಶಯ. ಸರಿ. ಹರೇ ಕೃಷ್ಣ ಮಾತಾಜಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತತ್ರ ಸಂಶಯಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂತಕಾಲೇ ಚ ಮಾಂ ಏವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಚ ಮದ್ಭಾವಂ ಯಾತಿ ನ ಅಸ್ತಿ ಅತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತಾ ಮಾತಾಜಿ? ಹಾ ಮಾತಾಜಿ. ಸರಿ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 6ನೇ ಶ್ಲೋಕ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಾಃ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಯಂ ಯಂ ಅನುಸ್ವಾರ ಇದೆ. ಯಂ ಯಂ ವಾಪಿ. ಇಲ್ಲಿ ವಾಪಿ ನೋಡಿ, ಅಲ್ಲಿ ಅವಗ್ರಹ ಇದೆ. ಎಸ್ ಸಿಂಬೋಲು. ಸೊ ಅಲ್ಲಿ ಅ ಹಚ್ಚಬೇಕು. ಹಾಗಾಗಿ ವಾಪಿನ ಬಿಡಿಸಿದಾಗ ವ ಅಪಿ ಅಂತ ಹೇಳಿ ಆಗುತ್ತೆ. ಸೊ ವಾಪಿ. ಸ್ಮರನ್ ಅಲ್ಲಿ ವ್ಯಂಜನ ಇದೆ. ಸ್ಮರನ ಅನ್ನಂಗಿಲ್ಲ. ಸ್ಮರನ್ ಭಾವಂ ತ್ಯಜಂತ್ಯಂತೆ. ತ್ಯಂತೆ ನೋಡಿ, ಅಲ್ಲಿ ಅನುಸ್ವಾರ ಇದೆ. ತ್ಯಂತೆ ದೀರ್ಘ ಇದೆ, ಎಳಿಬೇಕು. ಕಳೇವರಂ ಮಕ್ಕೆ ಮತ್ತೆ ವ್ಯಂಜನ ಇದೆ. ಕಳೇವರಂ ತಂ ತಮೇವೈತಿ. ತಂ ತಮೇವೈತಿ ಇದನ್ನ ಬಿಡಿಸಿದಾಗ ತಂ ತಂ ಏವ ಏತಿ ಅಂತ ಹೇಳ್ತಾರೆ. ತಂ ತಂ ಏವ ಏತಿ. ತಂ ತಮೇವೈತಿ ಕೌಂತೇಯ ಸದಾ ತದ್ ಭಾವ ಭಾವಿತಃ ಅಂತ ಹೇಳ್ತಾರೆ. ಸೊ ಇದು ಸರಳವಾಗಿದೆ, ನಿಮ್ಗೆ ಅಷ್ಟೊಂದು ಇದಾಗೋದಿಲ್ಲ. ಸೊ ಇದರೊಂದು ಉಚ್ಚಾರಣೆಯನ್ನ ನೋಡೋಣ. ಯಂ ಯಂ ಭಾವಂ. ಯಂ ಯಂ ಅಂತಂದ್ರೆ ಯಾವ ಯಾವ ಭಾವ ಅಂತ ಹೇಳುದು. ಯಾವ ಯಾವ ಭಾವ. ವಾ ಅಪಿ ಸ್ಮರನ್. ವಾ ಅಪಿ ಸ್ಮರನ್ ಅಂತಂದ್ರೆ ಸ್ಮರಿಸುತ್ತಾ ಅಂತ. ಯಾವ ಯಾವ ಭಾವವನ್ನ ಸ್ಮರಿಸುತ್ತಾ. ಮತ್ತೆ ತ್ಯಜಂತ್ಯಂತೆ ಕಳೇವರಂ. ತ್ಯಜತಿ ಅಂತೆ ಕಳೇವರಂ ಅಂತ ಹೇಳ್ತಾರೆ ಇದಕ್ಕೆ. ತ್ಯಜತಿ ಅಂತೆ ಕಳೇವರಂ ಅಂದ್ರೆ ಕಳೇವರಂ ಅಂದ್ರೆ ಈಗಾಗಲೇ ಹೇಳಿರುವಂತದ್ದು ದೇಹ ಅಂತ ಹೇಳಿ. ದೇಹವನ್ನ ಏನ್ ಮಾಡ್ತಾರೆ? ತ್ಯಜಿಸ್ತಾನೆ ಅಂತ ಹೇಳಿ. ತಂ ತಂ ಏವ ಏತಿ ಅಂದ್ರೆ ಆ ಸ್ಥಿತಿಯಲ್ಲಿ ತಲುಪ್ತಾನೆ. ಯಾರನ್ನ? ಭಗವಂತನನ್ನ ಸ್ಮರಿಸುವಂತಹ ಒಂದು ಸ್ಥಿತಿಯನ್ನ ತಲುಪ್ತಾನೆ. ಯಾಕಂದ್ರೆ ಈ ಒಂದು ದೇಹ ಅಂತ್ಯ ಆಗುವಾಗ 1000 ಚೋಳುಗಳು ಕಳೆದಷ್ಟು ನೋವಾಗ್ತಾ ಇರುತ್ತಂತೆ ಅಲ್ಲ. ಆ ದೇಹ ಹೋಗುವಾಗ ನಮ್ಮ ಸುತ್ತ ಇರುವಂತ ಜನರಿಗೆ ಕೇವಲ ನಾವು ಮಾತ್ರ ಹೋಗ್ತಾ ಇರ್ತೇವೆ. ಬಟ್ ಆ ಯಾರು ಸಾಯ್ತಾ ಇರ್ತಾನಲ್ಲ ಆ ವ್ಯಕ್ತಿಗೆ ಎಲ್ಲ ಬಿಟ್ಟು ಹೋಗ್ತಾ ಇರ್ತಾನೆ. ತನ್ನ ಹೆಂಡತಿ, ಮಕ್ಕಳು, ಮತ್ತೆ ತನ್ನ ಆಸ್ತಿ, ತನ್ನ ಒಂದು ಏನೆಲ್ಲ ಇದೆ ಎಲ್ಲ ಬಿಟ್ಟು ಹೋಗ್ತಾ ಇರ್ತಾನೆ. ಅವ್ನಿಗೆ ಎಷ್ಟು ನೋವು ಆಗ್ಬಾರ್ದು? ನಾವೆಲ್ಲ ಕೂತ್ಕೊಂಡು ಅಳ್ತಿರ್ತೇವೆ, ಬಟ್ ಅವನಿಗೆ ಎಲ್ಲ ಬಿಟ್ಟು ಹೋಗ್ತಾ ಇರ್ತಾನೆ. ಅಷ್ಟು ನೋವು. ಮತ್ತೆ ಆ ಒಂದು ಆತ್ಮ ಹೊರಗ್ ಬರ್ಬೇಕು ಅಂತಂದ್ರೆ 9 ರಂಧ್ರಗಳ ಮೂಲಕ, ಯಾವ್ದಾದ್ರು 1 ರಂಧ್ರಗಳ ಮೂಲಕ ಬರ್ಬೇಕು ಅಂತಂದ್ರೆ ಅಷ್ಟು ನೋವಾಗ್ತಾ ಇರುತ್ತೆ. ಬಟ್ ಅಂತ ಸಮಯದಲ್ಲಿ ನಮ್ ಮುಂದ್ ಕುಂತೆ ಅಳೋರದಾನೇ ನಮ್ಗೆ ಗಮನ ಇರೋದಿಲ್ಲ. ಅಂತದ್ರಲ್ಲಿ ನಮ್ಗೆ ಭಗವಂತನ ಸ್ಮರಣೆ ಹೇಗಾಗ್ಬೇಕು? ಅಂತ ಒಂದು ಭಾವಕ್ಕೆ ಬರುವಂತದ್ದು ಅಂತ ಹೇಳಿ. ಸೊ ಯಾರು ಆ ಸ್ಥಿತಿಗೆ ತಲುಪ್ತಾರೋ, ದೇಹವನ್ನ ತ್ಯಜಿಸುವಾಗ ನನ್ನನ್ನ ಸ್ಮರಿಸ್ತಾರೋ
ಅಂತ ಒಂದು ಸ್ಥಿತಿಗೆ ಯಾರು ತಲುಪ್ತಾರೋ ಸದಾ ತದ್ಭಾವ ಭಾವಿತಃ ಅಂತ ಹೇಳಿ. ಸೊ ಯಾರು ಸದಾ ಆ ಭಾವದಲ್ಲಿ ಮನಸ್ಸನ್ನ ಹೊಂದಿರ್ತಾರೋ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಮುಂದೆ ಅದನ್ನ ಕನ್ಕ್ಲೂಷನ್ ಕೊಡ್ತಾರೆ. ಏನು ಅಂತಂದ್ರೆ ಯಾರು ಮರಣಕಾಲದಲ್ಲಿ ತಮ್ಮ ಮನಸ್ಸಿನಲ್ಲಿ ನೆಲೆಗೊಂಡು ಅದೇ ಭಾವದಿಂದ ಅವ್ರು ಏನ್ ಮಾಡ್ತಾರೆ, ಮುಂದಿನ ಒಂದು ಜನ್ಮವನ್ನ, ಮುಂದಿನ ಒಂದು ದೇಹವನ್ನ ಪಡಿತಾರೆ. ಯಾಕಂದ್ರೆ ಅವ್ರಿಗೂ ಸದಾ ಒಂದು ಕೃಷ್ಣ ಭಾವದಲ್ಲಿ ನೆಲೆಸಿರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಅದೇ ಒಂದು ಭಾವದ ದೇಹವನ್ನ ಮುಂದೆ ಪಡಿತಾರೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿನ ಆಮೇಲೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 6. ಯಂ ಯಂ ವಾಪಿ ಸ್ಮರನ್ ಭಾವಂ ತೇಜತೆಂತೆ ಕಳೇವರಂ ತಂ ತಂ ಏವೇತಿ ಕೌಂತೆಯ ಸದಾ ಭಾವ ಭಾವಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ ಹೇಳಿ. ಅಂಬಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೆಯ ಸದಾ ತತ್ ಭಾವ ಭಾವಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡೋಣ. ಆಯ್ತು ಮಾತಾಜಿ. ಓದ್ತಂದ್ರೆ ಸರಿ, ಲಾಸ್ಟ್ ಒಂದು ಶ್ಲೋಕನ ನೋಡೋಣ. ಆಯ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 7ನೇ ಶ್ಲೋಕ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ವರ ಯುಧ್ಯ ಚ ಮಯಿ ಅರ್ಪಿತ ಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ತಸ್ಮಾತ್ ವ್ಯಂಜನ ಇದೆ, ಸಕಿಮವತ್ತಿದೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮ್ ಅನುಸ್ವರ. ಇದನ್ನ ಬಿಡಿಸಿದಾಗ ಮಾಮ್ ಅನುಸ್ವರ ಅಂತ ಹೇಳಿ ಆಗುತ್ತೆ. ಮಾಮ್ ಅಂದ್ರೆ ಮ ನ ಸ್ಪ್ಲಿಟ್ ಮಾಡಿ ಮ ವ್ಯಂಜನ ಆಗಿ ಹಿಂದಿನ ಪದಕ್ಕೆ ಹೋಗುತ್ತೆ. ಮತ್ತೆ ಅದಕ್ಕೇನು ಸ್ವರ ಇದೆಯಲ್ಲ ಮ ಆಗ್ಲಿಕ್ಕೆ ಮ ಪ್ಲಸ್ ಅ ಅನ್ನೋದು ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ಮಾಮ್ ಅನುಸ್ಮರ. ಯುದ್ಧ ಚ ದೊಡ್ಡ ಇದೆ ನೋಡಿ. ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿ. ಇದನ್ನ ಬಿಡಿಸಿದಾಗ ಮೈ ಅರ್ಪಿತ ಮನಃ ಬುದ್ಧಿ ಅಂತ ಹೇಳಿ 4 ಪದಗಳಾಗತ್ತೆ. ಮೈ ಅರ್ಪಿತ ಮನಃ ಬುದ್ಧಿ ಅಂತ. ಸೊ ನೀವು ಮೈ ಅರ್ಪಿತ ಮನೋಬುದ್ಧಿ 2 ಶಬ್ದನ ಮಾಡಬಹುದು. ಮೈ ಅರ್ಪಿತ ಒಂದ್ ಮಾಡಿ, ಮನೋಬುದ್ಧಿ ಒಂದ್ ಮಾಡಿ. ಆಮೇಲೆ ಮಾಮೇ ವೈಶ್ಯಸ್ಯ ಸಂಶಯ. ಯಾರು ಕೂಡಿ ಹೇಳಿಕ್ ಬರುತ್ತೋ ಅವ್ರು ಕೂಡಿ ಹೇಳಿ. ಕೂಡಿ ಹೇಳಲಿಕ್ಕೆ ಬರದೇ ಇರೋರು ಈ ಒಂದು ಪದ ಏನಾಗುತ್ತೆ ಅಂದ್ರೆ 4 ಪದಗಳಾಗಿ ಸ್ಪ್ಲಿಟ್ ಆಗುತ್ತೆ. ಮಾಮ್ ಏವ ಏಷ್ಯಸಿ ಅಸಂಶಯ ಅಂತ ಹೇಳಿ ಆಗುತ್ತೆ. ನೀವು ಮಾಮೇವ ಏಷ್ಯಸಿ ಸಂಶಯ ಅಂತ ಹೇಳ್ಬೋದು. 2 ಪದ ಮಾಡಿ. ಮಾಮೇ ಮಾಮೇ ವೈಶ್ಯಸಿ ಅಸಂಶಯ. ಅಲ್ಲಿ ಸಂಶಯ ಇದೆ ಅಲ್ಲ, ಅಲ್ಲಿ ಹಿಂದೆ ಮತ್ತೆ ಅ ಬರುತ್ತೆ. ಅಸಂಶಯ. ಮಾಮೇ ವೈಶ್ಯಸಿ ಅಸಂಶಯ ಅಂತ ಹೇಳ್ಬೋದು. ಸೊ ಇದ್ರ ಒಂದು ಅರ್ಥನ ನೋಡೋಣ. ತಸ್ಮಾತ್ ಅಂದ್ರೆ ಆದ್ದರಿಂದ ಅಂತದರ್ಥ. ತಸ್ಮಾತ್ ಸರ್ವೇಶು ಅಂತಂದ್ರೆ ಎಲ್ಲಾ ಸಮಯಗಳಲ್ಲಿ. ಸರ್ವ ಅಂದ್ರೆ ಎಲ್ಲ, ಕಾಲೇಶು ಅಂದ್ರೆ ಸಮಯ. ಆದ್ದರಿಂದ ಎಲ್ಲಾ ಕಾಲಗಳಲ್ಲಿ ಮಾಮ್ ಅನುಸ್ಮರ ಅಂತ ಹೇಳಿ. ಮಾಮ್ ಅನುಸ್ಮರ ಅಂತಂದ್ರೆ ನನ್ನನ್ನ ಸ್ಮರಿಸುವಂಥದ್ದು. ಮಾಮ್ ಅಂದ್ರೆ ನನ್ನನ್ನ, ಅನುಸ್ಮರ ಅಂದ್ರೆ ಸ್ಮರಿಸುವಂಥದ್ದು. ಯುದ್ಧ ಚ ಅಂದ್ರೆ ಇಲ್ಲಿ
ಯುದ್ಧ ಮಾಡೋದು ಅಂತ ಇಲ್ಲಿ ಹೇಳ್ತಾರೆ. ಯುದ್ಧಚ ಅಂದ್ರೆ ಯುದ್ಧ ಮಾಡು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು, ಯುದ್ಧ ಮಾಡು ಅಂತ. ಮೈ ಅರ್ಪಿತ ಮನ ಬುದ್ಧಿಹಿ. ಮೈ ಅರ್ಪಿತ ಅಂದ್ರೆ ಅರ್ಪಿಸುವಂತದ್ದು, ಮೈ ಅಂದ್ರೆ ನನಗೆ, ಅರ್ಪಿತ ಅಂದ್ರೆ ಅರ್ಪಿಸು. ಏನನ್ನ ಅರ್ಪಿಸೋದು? ಮನಃ ಬುದ್ಧಿಹಿ. ಮನಃ ಅಂದ್ರೆ ಮನಸ್ಸು, ಮತ್ತೆ ಬುದ್ಧಿ, ಬುದ್ಧಿ ಮತ್ತೆ ಮನಸ್ಸನ್ನ ನನಗೆ ಅರ್ಪಿಸು. ಮಾಂ ಏವ ಏಷ್ಯಸಿ ಅಂತ ಹೇಳ್ತಾರೆ ಲಾಸ್ಟ್ ಪದ, ಲಾಸ್ಟ್ ಲೈನ್ ಅಲ್ಲಿ. ಮಾಂ ಏವ ಏಷ್ಯಸಿ ಅಂದ್ರೆ ಮಾಂ ಅಂದ್ರೆ ನಾನೇ, ನನ್ನನ್ನೇ. ಏಷ್ಯಸಿ ಅಂದ್ರೆ ತಲುಪೋದು, ನನ್ನನ್ನೇ ತಲುಪ್ತಾನೆ. ಅದರಲ್ಲಿ ಅಸಂಶಯಂ, ಅಸಂಶಯ ಅಂದ್ರೆ ಸಂಶಯವಿಲ್ಲ ಅಂತ ಹೇಳೋದು. ಇದ್ರ ಒಂದು ಒಟ್ಟಾರೆ ಇದರ ಅರ್ಥ. ಅದರಿಂದ ನೀ ಏನ್ ಮಾಡು, ಎಲ್ಲಾ ಸಮಯದಲ್ಲೂ ನನ್ನನ್ನೇ ಸ್ಮರಿಸು. ಮತ್ತೆ ನಿನ್ನ ನಿಗದಿತ ಕರ್ತವ್ಯಗಳನ್ನ, ನಿನ್ನ ನಿಗದಿತ ಕರ್ತವ್ಯ ಏನು ಅರ್ಜುನ? ಯುದ್ಧ ಮಾಡುವಂಥದ್ದು. ನೀ ಯುದ್ಧವನ್ನ ಮಾಡು. ಮತ್ತೆ ನೀನು ಯುದ್ಧ ಮಾಡುವಾಗ ಮನಸ್ಸು ಮತ್ತೆ ಬುದ್ಧಿಯನ್ನ ನನಗೆ ಅರ್ಪಿಸು. ಸೊ ನೀ ಹಾಗೆ ಮಾಡಿದ್ರೆ ಸಂಶಯವಿಲ್ಲದೆ ನೀ ನನ್ನನ್ನ ತಲುಪ್ತೀಯಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದ ಒಂದು ನಿಗದಿತ ಕರ್ತವ್ಯಗಳನ್ನ ಮಾಡೋದಷ್ಟೇ ನಮ್ ಕೆಲಸ ಮಾಡೋದಕ್ಕಷ್ಟೇ ನಮ್ಮ ಅಧಿಕಾರ, ಫಲದಲ್ಲಿ ನಮ್ಗೆ ಅಧಿಕಾರ ಇಲ್ಲ ಅಂತ. ಸೊ ಏನೇ ಮಾಡಿದ್ರು ಭಗವಂತನ ಸ್ಮರಿಸ್ತಾ ಮಾಡ್ಬೇಕು ಅನ್ನೋದನ್ನ ಈ ಒಂದು ಶ್ಲೋಕ ಹೇಳುತ್ತೆ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ಮಲಜಮ್ಮ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಜ್ಯೋತಿ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ನಾನು ಶ್ಲೋಕ 7. ಹೇಳಿ ಪ್ರಭುಜಿ, ಹೇಳಿ. ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಹೇಳಿ ಮಾತಾಜಿ, ಓದಿ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮ ಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿಃ ಮಾಮೇಶ್ವರ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಇದು ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೇಶ್ಯಸಿ ಅಸಂಶಯ ಅಂತ ಹೇಳಿ. ಮಾತಾಜಿ ನಾನು ಹೇಳ್ತೇನೆ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚೇ ಮಯರ್ಪಿತ ಮನೋಬುದ್ಧಿ ಮಾವೇ ವೈಶ್ಯಸ್ಯ ಸಂಶಯ. ಮಾತಾಜಿ ಹೇಗ್ ಬಂತು? ಹಲೋ ಹರೇ ಮಾತಾಜಿ ಹೇಗ್ ಬಂತು ನಾನು ಓದಿದ್ದು? ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ತಸ್ಮಾತ್ ಸರ್ವೇಷು ಕಾಲೇಷು ಮಾಮನಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ. ಹರೇ ಕೃಷ್ಣ. ಇದು ಮಾಮನುಸ್ಮರ ಮಾತಾಜಿ. ಮಾಮನುಸ್ಮರ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಅಟೆಂಡೆನ್ಸ್ ಲಿಂಕ್. ಹರೇ ಕೃಷ್ಣ ಮಾತಾಜಿ. ಆದ್ರ ಮಾತಾಜಿ ಹಾಕ್ತೀನಿ, ಸಾರಿ. ಆದ್ರ ಮಾತಾಜಿ ಎಲ್ರು ಅದು ಒಂದೇ ಹೇಳಿಸ್ಲೆ ಮಾತಾಜಿ ಎಲ್ರಿಗೂ? ಬೇಡ ಈಗ 5 ಜನ ಆದ್ರ
ಹಾ ಮಾತಾಜಿ ಆಯ್ತು. 5 ಜನ ಆಯ್ತು. ಸರಿ, ಓಕೆ. ಇನ್ನೊಂದು ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ನೇ ಶ್ಲೋಕ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಸೊ ಇದ್ರ ಒಂದು ಉಚ್ಚಾರಣೆ ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್ ಅಂತ ಹೇಳಿ. ಯಾತಿ ಪಾರ್ಥಾನುಚಿಂತಯನ್, ಇಲ್ಲಿ ಪಾರ್ಥ ಅನುಚಿಂತಯನ್ ಅಂತ ಹೇಳ್ತಾರೆ. ಅದು ಪಾರ್ಥ ಅನುಚಿಂತಯನ್ ಅಂತ ಹೇಳ್ಬೋದು ನೀವು ಬಿಡಿಸುವಾಗ. ಪಾರ್ಥ ಅನುಚಿಂತಯನ್ ಅಥವಾ ಪಾರ್ಥಾನುಚಿಂತಯನ್ ಪೂರ್ಣ ರೀತಿಯಾಗನು ಕೂಡ ನೀವು ಹೇಳ್ಬೋದು. ಸೊ ಇದ್ರ ಒಂದು ಅರ್ಥ ಈ ತರ ಬರುತ್ತೆ. ಅಭ್ಯಾಸ ಯೋಗ ಯುಕ್ತೇನ ಅಂದ್ರೆ ನಾವ್ ಏನೇ ಮಾಡಿದ್ರು ಕೂಡ ಅಭ್ಯಾಸದಲ್ಲಿ ತೊಡಗಬೇಕು. ಯಾರು ಅಭ್ಯಾಸದ ಒಂದು ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಾರೋ ಸೊ ಚೇತಸ ನಾಣ್ಯಗಾಮಿನ. ಚೇತಸ ಅಂದ್ರೆ ಚೇತ ಅಂದ್ರೆ ಮನಸ್ಸು, ಮನಸ್ಸಿನಿಂದ. ನ ಅನ್ಯಗಾಮಿನ ಅಂತ ಕರೀತಾರೆ. ನಾಣ್ಯಗಾಮಿನ ಅಂದ್ರೆ ನ ಅನ್ಯಗಾಮಿನ ಅಂದ್ರೆ ಅವರು ಮನಸ್ಸಿನಿಂದ ಅಭ್ಯಾಸ ಮಾಡೋದ್ರಿಂದ ಅವ್ರ ಮನಸ್ಸು ಬೇರೆ ಕಡೆಗೆ ಹರಿಯೋದಿಲ್ಲ ಅಂತ. ಸೊ ಪರಮಂ ಪುರುಷಂ ದಿವ್ಯಂ, ಸೊ ಪರಮಾತ್ಮನ ಒಂದು ದಿವ್ಯ ಸ್ವರೂಪವಾದ ನನ್ನನ್ನ ತಲುಪ್ತಾರೆ ಅಂತ. ಯಾತಿ ಅಂದ್ರೆ ತಲುಪೋದು. ಪರಮಾತ್ಮನಾದಂತ ದಿವ್ಯ ಸ್ವರೂಪ ಆದಂತ ನನ್ನನ್ನ ಅವರು ತಲುಪ್ತಾರೆ. ಸೊ ಪಾರ್ಥ, ಓ ಪಾರ್ಥನೆ, ಪ್ರತಿಯ ಮಗನಾದಂತ ಅರ್ಜುನ ಪಾರ್ಥನೆ ಅನುಚಿಂತಯನ್, ಸೊ ಹಾಗಾಗಿ ನಿರಂತರವಾಗಿ ನನ್ನನ್ನೇ ಚಿಂತಿಸ್ತಾರೆ ಅಂತ. ಇದ್ರ ಒಟ್ಟಾರೆ ಅರ್ಥ, ಓ ಪಾರ್ಥ, ಯಾರು ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನ ಬೇರೆ ಕಡೆಗೆ ಹರಿಯದಂತೆ ಮಾಡ್ತಾರೋ, ದಿವ್ಯ ಪರಮಾತ್ಮನಾದಂಥ ನನ್ನನ್ನ ಸದಾ ಚಿಂತಿಸ್ತಾರೋ, ಸ್ಮರಣೆ ಮಾಡ್ತಾರೋ, ಸೊ ಅವರು ನನ್ನನ್ನೇ ತಲುಪುತ್ತಾರೆ ಅನ್ನೋದನ್ನ ಹೇಳ್ತಾರೆ. ಸರಿ ಕೃಷ್ಣ ಮಾತಾಜಿ, 5 ಜನರಿಗೆ ಹೇಳಿಸಿ ಮೀಟಿಂಗ್ ಅನ್ನ ಏನ್ ಮಾಡೋಣ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ, ಶ್ವೇತಾ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ ಹೇಳಿ. ಹರೇ ಕೃಷ್ಣ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ ಹೇಳಿ. ಕಾಂತಮಣಿ ಮಾತಾಜಿ ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೇಳಿ ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ. ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಮೀಟಿಂಗ್ ಅನ್ನ ಎಂಡ್ ಮಾಡೋಣ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಧನ್ಯವಾದಗಳು ಹರೇ ಎಲ್ರಿಗೂ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತು ಶುಕ್ರವಾರ, ಸೋಮವಾರ ಭೇಟಿಯಾಗೋಣ. ಏನಾದ್ರೂ ಹರೇ ನಿಮ್ಗೆ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹಿಂದಿನ ಅಧ್ಯಾಯದಲ್ಲಿ ಅಥವಾ ಏನಾದ್ರೂ ಈ ಅಧ್ಯಾಯದಲ್ಲಿ ಪ್ರಶ್ನೆಗಳಿದ್ರೆ ನೀವು ಸೋಮವಾರ ನಾವು ಅದನ್ನ ಕ್ಲಿಯರ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಅಟೆಂಡೆನ್ಸ್ ಹಾಕಿದ್ದಾರೆ ಧನ್ಯವಾದಗಳು. ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಹಾಕಿ. ಧನ್ಯವಾದಗಳು ಮಾತಾಜಿ. ಯಾರಿಗೆ ಇದು ಹೋಸ್ಟ್ ಮಾಡ್ಬೇಕು ಈಗ ಬಂದಿದ್ದಾರಾ? ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಧನ್ಯವಾದಗಳು. ಹ್ಮ್ ಈಗ ಮನೆಗೆ ಮುಟ್ಟತೆ ಬಂದ. ಹರೇ ಕೃಷ್ಣ. ಸರಿ. ಹಾ